ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಸಸ್ಯಕಾಶಿ ಸಿದ್ಧರ ತಪೋಭೂಮಿ ಆಯುರ್ವೇದಿಕ್ ದಿವ್ಯ ಔಷಧಿಗಳ ತಾಣವೆಂದು ಹೆಸರುವಾಸಿಯಾದ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದ ಶ್ರೀ ಸಿದ್ದೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇಗುಲದ ಆವರಣದಲ್ಲಿ ಮತ್ತು ಬೆಟ್ಟದ ಮೇಲಿನ ಸಿದ್ದೇಶ್ವರ ಸ್ವಾಮಿಯ ಗುಹಾಲಯಗಳಲ್ಲಿ ಕಸದ ಬುಟ್ಟಿಗಳನ್ನು ಸ್ಪಿರಿಟ್ ಆಫ್ ಗಿವಿಂಗ್ ತಂಡದವರು ಅಳವಡಿಸಿದ್ದಾರೆ. ದೇಗುಲದ ಆವರಣದಲ್ಲಿ ಬಿದ್ದಿದ್ದಂತಹ ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಬಾಟಲ್, ಕಸಗಡ್ಡಿ ಇತ್ಯಾದಿಗಳನ್ನು ಸ್ವಚ್ಛಪಡಿಸಿ ಹಸಿ ಮತ್ತು ಒಣ ಕಸವನ್ನ ಬೇರ್ಪಡಿಸಿ ಪ್ಲಾಸ್ಟಿಕ್ ಮುಕ್ತ ಪುಣ್ಯಕ್ಷೇತ್ರವಾಗುವಂತೆ ಜಾಗೃತಿ ಮೂಡಿಸಿದರು. ಸ್ಪಿರಿಟ್ ಆಫ್ ಗಿವಿಂಗ್ ತಂಡ ವತಿಯಿಂದ ಮಾತನಾಡಿದ ಭವ್ಯ ಪುಣ್ಯಕ್ಷೇತ್ರಗಳು ಮತ್ತು ಪ್ರವಾಸಿ ತಾಣಗಳಲ್ಲಿ ಪರಿಸರವನ್ನು ಅತ್ಯಂತ ಸ್ವಚ್ಛವಾಗಿ ಇಡಬೇಕಾಗಿರುವುದು ಎಲ್ಲರ ಕರ್ತವ್ಯ. ಪ್ಲಾಸ್ಟಿಕ್ ಕವರ್ ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳು ಮಣ್ಣಿನಲ್ಲಿ ಕೊಳೆಯುವ ವಸ್ತುಗಳಲ್ಲಿ ಅದರಿಂದ ಪಶು ಪ್ರಾಣಿ ಪಕ್ಷಿಗಳ ಜೀವಹಾನಿ ಆಗುವುದು ಹೆಚ್ಚಾಗ್ತಾ ಇದ್ದು ಬುದ್ಧಿವಂತರಾದ ನಾವುಗಳು ತುಂಬಾ ಎಚ್ಚರ ವಹಿಸಬೇಕಾಗಿದೆ ಎಂದರು. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ನನ್ನ ಹೆಸರು ಮೇಘ. ನಾನು ಫಿಲಿಪ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ, ಚೆನ್ನೈ GBS. ಸೊ ನಾವು ಬಂದು ಸ್ಪಿರಿಟ್ ಆಫ್ ಗಿವಿಂಗ್ ಅಂತ ಒಂದು ಟೀಮ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮ್ಮ ಟೀಮಲ್ಲಿ ನಾವು ಆಲ್ಮೋಸ್ಟ್ 54 ಮೆಂಬರ್ಸ್ ಇದ್ದೀವಿ. ಸೊ ಇಲ್ಲಿ ಆಲ್ಮೋಸ್ಟ್ 13 ಪೀಪಲ್ ಇಲ್ಲಿ ಪ್ರೆಸೆಂಟ್ ಆಗಿದ್ದೀವಿ. ಸೊ ಸ್ವಲ್ಪ ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಬಟ್ ಅವ್ರು ಇಲ್ಲಿ ಬರೋಕ್ಕಾಗಿಲ್ಲ. ಬಟ್ ಯಾರ್ಯಾರು ಫ್ರೀ ಇದ್ದಾರೆ, ಯಾರ್ಯಾರು ಅವೈಲೇಬಲ್ ಇದ್ದಾರೆ ಅವರೆಲ್ಲರೂ ನಾವು ಈ ಥರ ಇವೆಂಟ್ಸ್ ಮಾಡ್ತಾ ಇರ್ತೀವಿ. ಸೊ ಅವ್ರ ಸ್ಕೆಡ್ಯೂಲ್ ನೋಡಿಕೊಂಡು ಅಟೆಂಡ್ ಆಗ್ತಾ ಇರ್ತಾರೆ. ಸೊ ಇದು ಬಂದು ನಮ್ಮ ಸೆಕೆಂಡ್ ಇವೆಂಟ್. ಸೊ ಈ ಇವೆಂಟಿಗೆ ನಾವು ಏನೇನು ರೆಡಿ ಮಾಡ್ಕೊಂಡಿದ್ದೀವಿ ಅಂತಂದರೆ, ಇಲ್ಲಿ ಸಿದ್ರು ಬೆಟ್ಟ ಕೊರಟಗೆರೆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಈ ಬೆಟ್ಟದಲ್ಲಿ ಇವಾಗ ಪ್ಲಾಸ್ಟಿಕ್ ಮತ್ತು ವಾಟರ್ ಬಾಟಲ್ಸ್ ಇರೋದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು, ಸೊ ಇವತ್ತಿಂದ ನಾವು ಜನಗಳಿಗೆ ತಿಳಿಸೋದು ಏನಂತ ಅಂದರೆ, ಪರಿಸರನ ತುಂಬ ಸ್ವಚ್ಛವಾಗಿ ಮೇಂಟೈನ್ ಮಾಡಿ, ನಾವೇನು ಮೇಂಟೈನ್ ಮಾಡ್ತೀವೋ ಅದೇ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಅನುಕೂಲ ಮಾಡ್ಕೊಳ್ಳೋದು. ನಮಗೆ ನೇಚರ್ ಆಲ್ಮೋಸ್ಟ್ ತುಂಬ ಥಿಂಗ್ಸ್ನ ಫ್ರೀಯಾಗಿ ಕೊಟ್ಟಿದೆ. ಇವಾಗ ಈ ಥರ ನೇಚರ್ ನಮ್ಗೆ ಎಲ್ಲಿ ನೋಡಿದ್ರು ಸಿಗಲ್ಲ. ಸೊ ಆ ನೇಚರ್ನ ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಸೊ ಇದು ನಮ್ಮ ಫಸ್ಟ್ ಇನಿಷಿಯೇಟಿವ್, ಇದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದೇ ಥರ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು 4 ಡಸ್ಟ್ಬಿನ್ಸ್ನ ಇಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಸೊ ಬೆಟ್ಟದ ಮೇಲ್ಗಡೆ 2 ಮತ್ತು ಇಲ್ಲಿ ದೇವಸ್ಥಾನದ ಹತ್ರ 2 ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಸೊ ಗೋಯಿಂಗ್ ಫಾರ್ವರ್ಡ್ ಅವ್ರು ಇದನ್ನೇ ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರೆ, ಸೊ ನಮ್ಮ ಕೈಯಲ್ಲಿ ಆಗಿರೋ ಅಷ್ಟು ನಾವು ಕಡಿಮೆ ಮಾಡ್ಬೋದು. ಸೊ ನಾವು ಪರಿಸರನ ಚೆನ್ನಾಗಿ ಇಡ್ಸೋಕೆ ಸಹಾಯ ಆಗುತ್ತೆ. ಮತ್ತೆ ಇದು ನಮ್ಮ ಚಿಕ್ಕ ಇನಿಷಿಯೇಟಿವ್. ನಾವು ಇದೇ ಥರ ತುಂಬ ದೊಡ್ಡ NGO ಥರ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಮ್ಮ ಎಲ್ಲರದು ಅದೇ ಒಪಿನಿಯನ್. ಸೊ ನಾವು ಫಸ್ಟ್ ಮತ್ತೆ ನಾವು ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ವರ್ಕ್ ಮಾಡಿದ್ದೀವಿ, ಮತ್ತೆ ಮಾಡಬೇಕು ಅಂತಲೂ ಪ್ಲಾನ್ಸ್ ಇಟ್ಕೊಂಡಿದ್ದೀವಿ. ಫಸ್ಟ್ ಇವೆಂಟ್ ಬಂದು ಒಂದು ಆಶ್ರಮನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಗ್ಲಾಸರೀಸ್ ಮತ್ತು ಸ್ಟೇಷನರಿ ಐಟಮ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಮತ್ತು ಇಲ್ಲಿ ಡಸ್ಟ್ಬಿನ್ಸ್ನ ಇನ್ಸ್ಟಾಲ್ ಮಾಡ್ತಿದ್ದೀವಿ. ಮತ್ತು ಇದು ಸೆಕೆಂಡ್ ಇವೆಂಟು. ಮತ್ತು ಗೋಯಿಂಗ್ ಫಾರ್ವರ್ಡ್ ನಾವು ತುಂಬ ಇನ್ನೂ ಬೇರೆ, ಈಗ ಟೀಚಿಂಗ್ ಅಂತ ಅಂದರೆ ಕೆಲವೊಂದು ಆಶ್ರಮಸ್ಗೆ ಹೋಗಿ ಟೀಚ್ ಮಾಡೋದು, ಮತ್ತು ಬೇರೆ ಆರ್ಫನೇಜ್ ನಮ್ಮ ಕೈಯಲ್ಲಾಗಿರೋದು ಎಷ್ಟು ಡೊನೇಟ್ ಮಾಡ್ತೀವೋ ಆ ಥರ ಮಾಡ್ತೀವಿ. ಸೊ ಇದನ್ನೇ ನಾವು ತುಂಬ ದೊಡ್ಡದಾಗಿ ಬೆಳೆಸ್ಬೇಕು ಅಂತ ಅಂದ್ಬಿಟ್ಟು ನಾವು ಇನಿಷಿಯೇಟಿವ್ ತೊಗೊಂಡಿದ್ದೀವಿ. ಸೊ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ನನ್ನ ಪರವಾಗಿ ನಾನು ಒಂದು ವಿನಂತಿ ಮಾಡ್ಕೋತಿದ್ದೀನಿ, ಇಲ್ಲಿ ಬರೋಂಥ ಎಲ್ಲ ಭಕ್ತಾದಿಗಳು ಇಲ್ಲಿ ನಾವು ಮಾಡಿರೋಂಥ ಡಸ್ಟ್ಬಿನ್ಸ್ನ ಅವರು ಯೂಸ್ ಮಾಡಿಕೊಂಡು, ಸೊ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ ಎಲ್ಲರಿಗೂ ಏನೋ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದು ನನ್ನ ರಿಕ್ವೆಸ್ಟ್. ಮತ್ತು ನಮ್ಮ ಟೀಮ್ ಎಲ್ಲರಿಗೂ ನಾನು ಇಂಡಿವಿಜುವಲ್ ಆಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಎಲ್ರಿಗೂ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಲ್ರಿಗೂ ನನ್ನ ಹೆಸರು ಭವ್ಯ. ಸೊ ನಮ್ಮ ಇನಿಷಿಯೇಟಿವ್ ಬಂದು ಸ್ಪಿರಿಟ್ ಆಫ್ ಗಿವಿಂಗ್ ಅಂತ. ಸೊ ಇದೇನಂದ್ರೆ, ನಾವು ಮೇಘ ಅವ್ರು ಹೇಳಿದಂಗೆ ಒಂದು 54 ಮೆಂಬರ್ಸ್ ಸದ್ಯಕ್ಕೆ ಇದ್ದೀವಿ. ಇವಾಗ ಇನ್ನೂ ಯಾರು ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ತಾ ಹೋಗ್ತಾರೆ. ಸೊ ನಾವೇನು ಈ ಒಂದು ಇನಿಷಿಯೇಟಿವ್ ಇಂದ ಮಾಡ್ತಾ ಇರೋದು ಅಂತಂದ್ರೆ, ಇವಾಗ ಸದ್ಯಕ್ಕೆ ಬೇರೆ ಒಂದು ಪ್ರವಾಸಿ ಸ್ಥಳಗಳು, ಪುಣ್ಯಕ್ಷೇತ್ರಗಳು ಈ ತರ ಇದೆಲ್ಲ ಹೋಗ್ಬಿಟ್ಟು ಅಲ್ಲಿ ಎಷ್ಟೊಂದು ಕಸ ಮತ್ತೆ ಇವಾಗಿನ ಪರಿಸ್ಥಿತಿಯಲ್ಲಿ ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಬಟ್ ಇವಾಗ ಏನು ಕಸ ವಿಸರ್ಜನೆ ಬಂದ್ಬಿಟ್ಟು ಒಂದು ಕ್ರೂಷಿಯಲ್ ಥಿಂಗ್ ಆಗಿದೆ. ಸೊ ಏನಂತ ಅಂದ್ರೆ, ಇವಾಗ ಬರ್ತೀವಿ ಹೊರಗಡೆಯಿಂದ ನಾವು ಚಿಲ್ ಮಾಡ್ಕೊಂಡು ಹೋಗೋಕ್ಕೆ ಅಂತ, ಬಟ್ ನಾವು ತಂದಂಥ ವಾಟರ್ ಬಾಟಲ್ಸು, ಏನು ಚಿಪ್ಸ್ ಕವರ್ ಇರ್ಬೋದು, ನಾವೆಲ್ಲ ತಿಂದ್ಬಿಟ್ಟು ಅಲ್ಲೇ ಬಿಸಾಕ್ ಹೋಗ್ತೀವಿ. ಬಟ್ ಏನಂತ ಅಂದ್ರೆ, ಇಲ್ಲಿ ಎಲ್ಲ ಪ್ರವಾಸಿ ಸ್ಥಳಗಳಲ್ಲಿ ಡಸ್ಟ್ಬಿನ್ ಇರೋದಿಲ್ಲ. ಇನ್ನು ದೊಡ್ಡ ಟ್ರೆಕ್ಕಿಂಗ್ ಪ್ಲೇಸಸ್ಗಳಲ್ಲೆಲ್ಲ ನಾವು ಡಸ್ಟ್ಬಿನ್ ಇನ್ಸ್ಟಾಲ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಎಲ್ಲರೂ ಇಂಡಿವಿಜುವಲ್ ಆಗಿ ಇನಿಷಿಯೇಟಿವ್ ತಗೊಂಡು, ನೀವೇನು ತಗೊಂಡು ಹೋಗಿರ್ತೀರಾ ಪ್ಲಾಸ್ಟಿಕ್ ಇರ್ಬೋದು, ಅದನ್ನ ನೀವು
ವಾಪಸ್ ತಂದು ಡಸ್ಟ್ಬಿನ್ ಇರೋ ಸ್ಥಳಗಳ ಕಡೆ ಅದನ್ನು ವಿಸರ್ಜನೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಏನಕ್ಕಂದರೆ ಇದು ಬಯೋಡಿಗ್ರೇಡಬಲ್ ಅಲ್ಲ, ಜೈವಿಕವಾಗಿ ಸಾವಯವ ಹೊಂದುವಂಥ ವಸ್ತುಗಳು ಅಲ್ಲ ಮಣ್ಣಿನಲ್ಲಿ. ಸೊ ಇದರಿಂದ ಮಣ್ಣಿನಲ್ಲಿರೋ ಜೀವಿಗಳಿಗೆ ತುಂಬ ಅಫೆಕ್ಟ್ ಆಗುತ್ತೆ. ಅವು ಮತ್ತು ಯಾವುದಾದ್ರೂ ಹಸು ಕರುಗಳು ಎಲ್ಲ ಅದನ್ನು ತಿಂದಾಗ ಅವು ಸಾವನ್ನಪ್ಪುವಂಥ ಚಾನ್ಸಸ್ ಇರುತ್ತೆ. ಮತ್ತು ಇದನ್ನು ನೀರಿಗೆ ಕೂಡ ಅದು ವಿಸರ್ಜನೆ ಮಾಡಿದಾಗ ನೀರಿನಲ್ಲಿರುವಂಥ ಪ್ರಾಣಿಗಳಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ದಯವಿಟ್ಟು ಎಲ್ಲರೂ ಇರೋ ಕಡೆ ಡಸ್ಟ್ಬಿನ್ನ ಯೂಸ್ ಮಾಡಿಕೊಂಡು, ಮತ್ತು ಇಲ್ಲದೆ ಇರೋ ಕಡೆ ನೀವು ತೊಗೊಂಡೋಗಿರೋದನ್ನು ತಂದು ಇರೋ ಕಡೆ ವಿಸರ್ಜನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಇದೊಂದು ಜಾಗೃತಿ ಮೂಡ್ಸೋಕ್ಕೋಸ್ಕರ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಟೀಮ್ ಅಂತ ಮಾಡಿಕೊಂಡು ಇದು ಮಾಡಿದ್ದೀವಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಸಪೋರ್ಟ್ ಕೂಡ ಮಾಡ್ಬೋದು, ಡೊನೇಟ್ ಕೂಡ ಮಾಡ್ಬೋದು. ಮತ್ತು ಇವತ್ತಿನ ದಿನ ಈ ಸಿದ್ರಬೆಟ್ಟ ಅನ್ನೋ ಒಂದು ಕೊರಟಗೆರೆ ತಾಲೂಕಲ್ಲಿರೋ ಪ್ಲೇಸ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಡಸ್ಟ್ಬಿನ್ ಇಲ್ಲಿ 2 ಮತ್ತು ಬೆಟ್ಟದ ಮೇಲ್ಗಡೆ 2 ಡಸ್ಟ್ಬಿನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ತುಂಬ ಜನ, ನಾವಲ್ಲದೆ ತುಂಬ ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಮತ್ತು ಈ ಒಂದು ಇನ್ಸ್ಟಾಲ್ ಮಾಡೋದಕ್ಕೆ ಪ್ರೋಗ್ರಾಮ್ಗೆ ಮುಜರಾಯಿ ಇಲಾಖೆಯ ಸೌಭಾಗ್ಯಮ್ಮ ಮತ್ತು ಸ್ಥಳೀಯರಾದಂಥ ಮುದ್ರಂಗಪ್ಪ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಇಲ್ಲಿ ನಮಗೆ. ಸೊ ಎಲ್ರಿಗೂ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು.